ದೇಶಾದ್ಯಂತ ಕರೆ ನೀಡಿರುವ 2 ದಿನಗಳ ಬ್ಯಾಂಕ್ ನೌಕರರ ಮುಷ್ಕರ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇವತ್ತು ಕೂಡ ನಡೆಯಿತು. ಬಲ್ಮಠ ರಸ್ತೆಯಲ್ಲಿರೋ ಕೆನರಾ ಬ್ಯಾಂಕ್ ವೃತ್ತ ಕಚೇರಿ ಎದುರು ನಡೆದ ಪ್ರತಿಭಟನೆಯಲ್ಲಿ ಬ್ಯಾಂಕ್ಗಳ ಖಾಸಗೀಕರಣವನ್ನು ಕೈಬಿಡುವಂತೆ ನೌಕರರು ಒತ್ತಾಯಿಸಿದ್ದಾರೆ. ಅಖಿಲ ಭಾರತ ಬ್ಯಾಂಕ್ ಅಧಿಕಾರಿಗಳ ಒಕ್ಕೂಟ, ಅಖಿಲ ಭಾರತ ಬ್ಯಾಂಕ್ ಉದ್ಯೋಗಿಗಳ ಸಂಘ, ಬ್ಯಾಂಕ್ ನೌಕರರ ರಾಷ್ಟ್ರೀಯ ಒಕ್ಕೂಟ, ಭಾರತೀಯ ಬ್ಯಾಂಕ್ ನೌಕರರ ಒಕ್ಕೂಟ, ಭಾರತೀಯ ರಾಷ್ಟ್ರೀಕೃತ ಬ್ಯಾಂಕ್ ನೌಕರರ ಒಕ್ಕೂಟ, ಭಾರತೀಯ ರಾಷ್ಟ್ರೀಕೃತ ಬ್ಯಾಂಕ್ ಅಧಿಕಾರಿಗಳ ಕಾಂಗ್ರೆಸ್ ಸೇರಿದಂತೆ 9 ಸಂಘಟನೆಗಳ ಪ್ರತಿನಿಧಿಗಳು ಈ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ಮುಚ್ಚಲಿಕ್ಕಾಗಿ ಖಾಸಗೀಕರಣ, ಜನಕೋಟಿಗಳ ನಿರಾಕರಿಸುವ ಖಾಸಗೀಕರಣ, ಇಂದು ಬ್ಯಾಂಕ್ ಬಂದ್, ದೇಶದೆಲ್ಲೆಡೆ ಬ್ಯಾಂಕ್ ಬಂದ್, ಖಾಸಗೀಕರಣಕ್ಕೆ ವಿರುದ್ಧವಾಗಿ ಗ್ರಾಹಕ ವರ್ಗದ ರಕ್ಷಣೆಗಾಗಿ ಜಿಂದಾಬಾದ್, ಬ್ಯಾಂಕ್ ನೌಕರರ ಐಕ್ಯತೆ ಜಿಂದಾಬಾದ್, ಕಾರ್ಮಿಕ ವರ್ಗದ ಐಕ್ಯತೆ ಜಿಂದಾಬಾದ್, ಯುನೈಟೆಡ್ ಫೋರಮ್ ಆಫ್ ಬ್ಯಾಂಕ್ ಯೂನಿಯನ್ ಜಿಂದಾಬಾದ್, ಯುನೈಟೆಡ್ ಫೋರಮ್ ಆಫ್ ಬ್ಯಾಂಕ್ ಯೂನಿಯನ್ ಜಿಂದಾಬಾದ್, ಬ್ಯಾಂಕ್ ವರ್ಕ್ಮೆನ್ ಬ್ಯಾಂಕ್ ಆಫೀಸರ್ ವರ್ಕ್ಮೆನ್ ಯೂನಿಟಿ ಜಿಂದಾಬಾದ್.